Alhamdulillah Rabbil Alamin. Wassalatu wassalamu ala ashrafil anbiya wal mursalin wa ala alihi wa sahbihi ajma'in. Allahumma rabbi shrah li sadri wa yassir li amri wahlul 'uqdatam min lisani yafqahu qawli. Amma ba'd. ಉಳ್ಳಾಲ ಸೆಂಟ್ರಲ್ ಕಮಿಟಿ ಆಯೋಜಿಸಿರ್ತಕ್ಕಂತಹ ಈ ಒಂದು ಇಫ್ತಾರ್ ಕೂಟದ ಸಭಾ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಉಳ್ಳಾಲ ಸೆಂಟ್ರಲ್ ಕಮಿಟಿ ಇದರ ಅಧ್ಯಕ್ಷರಾದಂತಹ ನವಾಜ್ ಉಳ್ಳಾಲ್ ರವರೇ, ಈಗ ತಾನೇ ಇಫ್ತಾರ್ ಸಂದೇಶವನ್ನು ನೀಡಿದಂತಹ ರಫೀವುದ್ದೀನ್ ಕುದ್ರೋಳಿ ಅವರೇ, ಮಾನ್ಯ ಸಭಾಪತಿಗಳಾದಂತಹ ಯುಟಿ ಖಾದರ್ ಅವರೇ, ಅದೇ ರೀತಿ ಆತ್ಮೀಯರಾದಂತಹ ಅರ್ಜುನ್ ರವರೇ, ಉಸ್ತಾದರಾಗಿರ್ತಕ್ಕಂತಹ ಉವೈಸ್ ರವರೇ, ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಗಣ್ಯಾತಿ ಗಣ್ಯರೇ, ಬಹಳ ಉತ್ತಮವಾದಂತಹ ಒಂದು ಕಾರ್ಯಕ್ರಮ. ಮುಸ್ಲಿಂ ಸಮುದಾಯದವರಿಗೆ ರಂಜಾನ್ ಅಂತ ಹೇಳಿದರೆ ಆತ್ಮ ಪರಿಷ್ಕರಣೆಯ ಒಂದು ತಿಂಗಳಾಗಿರ್ತದೆ. ಒಂದು ವರ್ಷದಲ್ಲಿ ಒಬ್ಬ ಮುಸಲ್ಮಾನನು ಯಾವ ರೀತಿ ಜೀವಿಸಬೇಕು ಅನ್ನೋದಕ್ಕಿರ್ತಕ್ಕಂತಹ ಒಂದು ತರಬೇತಿಯ ತಿಂಗಳು ಕೂಡ ಆಗಿರ್ತದೆ. ಸಾಮಾನ್ಯವಾಗಿ ಈ ಒಂದು ರಂಜಾನ್ ತಿಂಗಳಲ್ಲಿ ನಮ್ಮ ಪ್ರಾರ್ಥನೆಗಳು, ನಮ್ಮ ಇಬಾದತ್ಗಳು, ನಮ್ಮ ದಾನ ಧರ್ಮಗಳು, ಅದೇ ರೀತಿ ಮಾನವೀಯ ಕಾರ್ಯಚಟುವಟಿಕೆಗಳು ಇವೆಲ್ಲವೂ ಕೂಡ ಅಧಿಕವಾಗಿ ನಾವು ನಡೆಸುವಂತಹ ವಾಡಿಕೆ. ಅದಕ್ಕೆ ಬಹಳಷ್ಟು ಕಾರಣಗಳು ಕೂಡ ಇದೆ. ಈ ಒಂದು ತಿಂಗಳಲ್ಲಿ ನಾವು ಮಾಡುವಂತಹ ಪ್ರತಿಯೊಂದು ಸೇವೆಗೂ ಕೂಡ ಸೃಷ್ಟಿಕರ್ತನು ವಿಶೇಷವಾದಂತಹ ಗೌರವವನ್ನ, ಅದೇ ರೀತಿ ವಿಶೇಷವಾದಂತಹ ಪ್ರತಿಫಲವನ್ನ ನೀಡ್ತಾರೆ ಅನ್ನುವಂತಹ ನಂಬಿಕೆ. ಈ ಒಂದು ನಂಬಿಕೆ ಮತ್ತು ಈ ಒಂದು ಪರಿಪಾಠವನ್ನ ಇಸ್ಲಾಂ ಧರ್ಮ ನಮಗೆ ಯಾಕೆ ಕಲಿಸಿಕೊಟ್ಟಿದೆ ಅಂತ ಹೇಳಿದ್ರೆ, ಇದು ನೀವು ನಿಮ್ಮ ಜೀವನದಲ್ಲಿ ಅಭ್ಯಸಿಸಿದಲ್ಲಿ ಈ ಒಂದು ಧರ್ಮದ ಮೌಲ್ಯ ಏನಿದೆ ಸಮಾಜದ ಮಧ್ಯೆ ಬಹಳ ಸ್ಪಷ್ಟವಾದಂತಹ ಒಂದು ಸಂದೇಶವನ್ನ ಸಾರಲಿಕ್ಕಿದೆ ಅನ್ನುವಂತಹ ಒಂದು ಸಂದೇಶವಾಗಿರ್ತದೆ. ಈ ಒಂದು ತಿಂಗಳು ಮುಸ್ಲಿಂ ಸಮುದಾಯಕ್ಕೆ ವಿಶೇಷವಾದಂತಹ ಪ್ರತಿಫಲವನ್ನು ಸೃಷ್ಟಿಕರ್ತನು ನಮಗೆ ಕೊಟ್ಟಿರುವಂಥದ್ದು. ಆದ್ದರಿಂದ ಈ ತಿಂಗಳಲ್ಲಿ ಮಾಡುವಂತಹ ಪ್ರತಿಯೊಂದು ಸೇವೆ, ಪ್ರತಿಯೊಂದು ಪ್ರಾರ್ಥನೆಗಳು ಅದು ಕೇವಲ ರಂಜಾನ್ ತಿಂಗಳಿಗೆ ಸೀಮಿತಗೊಳಿಸದೆ ಮುಂದಿನ ಎಲ್ಲ ಸಮಯದಲ್ಲೂ ಕೂಡ ನಾವು ಅದನ್ನು ಅಧಿಕಗೊಳಿಸಬೇಕಾಗಿದೆ. ವಿಶೇಷವಾಗಿ ನಾವು ಜೀವಿಸಿರ್ತಕ್ಕಂತಹ ಈ ಒಂದು ಪ್ರದೇಶದಲ್ಲಿ ನಮ್ಮ ಸೌಹಾರ್ದತೆಯನ್ನ, ಅದೇ ರೀತಿ ಧಾರ್ಮಿಕ ನೆಲವೀಡನ್ನ ನುಚ್ಚು ನೂರು ಮಾಡುವಂತಹ ಕನಸನ್ನು ಹೊತ್ತುಕೊಂಡಂತಹ ಹಲವಾರು ಸಮೂಹಗಳು ಮತ್ತು ವ್ಯಕ್ತಿಗಳು ನಮ್ಮ ಮಧ್ಯೆ ಜೀವಿಸ್ತಾ ಇರತಕ್ಕಂತಹ ಸಂದರ್ಭ. ಈ ವ್ಯಕ್ತಿ ಮತ್ತು ಸಮೂಹಗಳ ಮಧ್ಯೆ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಬೇಕಾಗಿರುವಂತ ಮತ್ತು ಆ ಒಂದು ಮಾನವೀಯ ಮೌಲ್ಯಗಳಿಗೆ ಇಸ್ಲಾಂ ಧರ್ಮ ಮಹತ್ವವನ್ನ ನೀಡಿದೆ ಅನ್ನುವಂತಹ ಸಂದೇಶವನ್ನ ಈ ರೀತಿಯ ಇಫ್ತಾರ್ ಸಂಗಮಗಳು ಜಗತ್ತಿಗೆ ಸಾರಲಿಕ್ಕಿದೆ. ಈ ಒಂದು ವೇದಿಕೆಯಲ್ಲಿ ಹಿಂದೂ ಧರ್ಮದ ಸಹೋದರರು, ಕ್ರೈಸ್ತ ಧರ್ಮದ ಸಹೋದರರು, ಬೇರೆ ಬೇರೆ ಆಶಯಗಳ ವ್ಯಕ್ತಿಗಳು, ಬೇರೆ ಬೇರೆ ರಾಜಕೀಯ ವಿಭಾಗದ ಮುಖಂಡರುಗಳು ಎಲ್ಲರೂ ಒಟ್ಟಾಗಿ ಸೇರಿ ನಮ್ಮ ಈ ಒಂದು ಇಫ್ತಾರ್ ಪಾರಣೆಯನ್ನ ನಾವು ಜೊತೆಯಾಗಿ ಮಾಡುವುದರ ಮೂಲಕ ನಮ್ಮಲ್ಲಿರ್ತಕ್ಕಂತಹ ಒಂದು ಸಹೋದರತೆಯ ಬಾಂಡಿಂಗ್ ಮತ್ತಷ್ಟು ಹೆಚ್ಚುವಂತಹ ಸಾಧ್ಯತೆಗಳಿದೆ. ಖಂಡಿತವಾಗಿ ಇಫ್ತಾರ್ ಮೀಟ್ಗಳು ಅದೊಂದು ಫ್ಯಾಷನು ಅಲ್ಲ, ಅದೊಂದು ಪ್ಯಾಷನು ಅಲ್ಲ. ಇಫ್ತಾರ್ ಮೀಟ್ ಅನ್ನುವಂಥದ್ದು ನಮ್ಮ ಸೌಹಾರ್ದತೆಯನ್ನ ಮತ್ತಷ್ಟು ಇಮ್ಮಡಿಗೊಳಿಸಲಿಕ್ಕಿರ್ತಕ್ಕಂತಹ ಒಂದು ಕಾರ್ಯಸೂಚಿಯಾಗಿ ಮತ್ತಷ್ಟು ಇಫ್ತಾರ್ ಸಂಗಮಗಳು ನಮ್ಮಲ್ಲಿ ಬೆಳೆದು ಬರಲಿ. ಎಲ್ಲ ಧರ್ಮೀಯರಿಗೆ ನಮ್ಮ ಇಸ್ಲಾಮಿನ ಸ್ಪಷ್ಟ ಸಂದೇಶವನ್ನ ತಿಳಿಸುವಂತಹ ಕಾರ್ಯಕ್ರಮಗಳಾಗಿ ಮೂಡಿ ಬರಲಿ ಅನ್ನುವಂತಹ ಸಂದೇಶದೊಂದಿಗೆ ಅವಕಾಶಕ್ಕಾಗಿ ಸಂಘಟಕರಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತಾ ನನ್ನ ಮಾತನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ವಾಖಿರ್ ದವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ.